ಉಡುಪಿ ಧರ್ಮ ಪ್ರಾಂತ್ಯದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಾಲನಾ ಕೇಂದ್ರ ಅನುಗ್ರಹ ಇದರ ಉದ್ಘಾಟನೆ ಮತ್ತು ಆಶೀರ್ವಚನ ಸಮಾರಂಭ ಗುರುವಾರ ಅಂಬಾಗಿಲು ಸಮೀಪದ ಕಕ್ಕುಂಜೆಯಲ್ಲಿ ನೆರವೇರಿತು. ಎಜುಕೇರ್ ಸಂಸ್ಥೆಯ ಆಧ್ಯಾತ್ಮಿಕ ನಿರ್ದೇಶಕರು ಉಡುಪಿ ಜಿಲ್ಲೆ ಹಿಂದಿನ ಎಪಿಸ್ಕೋಪಲ್ ವಿಕಾರ್ ಆಗಿರುವ ವಂದನೀಯ ಡಾಕ್ಟರ್ ವೆಲೇರಿಯನ್ ಡಿಸೋಜ ಅವರು ಪಾಲನಾ ಕೇಂದ್ರವನ್ನು ಉದ್ಘಾಟಿಸಿದರು. ಬೆಂಗಳೂರು ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋ ಪಾಲನಾ ಕೇಂದ್ರದ ಉದ್ಘಾಟನೆಯಲ್ಲಿ ಆಶೀರ್ವಚನವನ್ನು ನೀಡಿದರು. ಈ ವೇಳೆ ಉಪಸ್ಥಿತರಿದ್ದ ಉಡುಪಿ ಶಾಸಕ ರಘುಪತಿ ಭಟ್ ಮಾತನಾಡಿ, ಉಡುಪಿ ಧರ್ಮ ಪ್ರಾಂತ್ಯದ ಉಗಮವಾಗಿ ನೂತನ ಧರ್ಮಾಧ್ಯಕ್ಷರನ್ನು ಸ್ವಾಗತಿಸುವ ವೇಳೆ ಮತ್ತು ಇಂದು 10 ವರ್ಷಗಳ ಬಳಿಕ ಮತ್ತೆ ಪಾಲನಾ ಕೇಂದ್ರದ ಉದ್ಘಾಟನೆಯ ಸಮಯದಲ್ಲಿ ಕ್ಷೇತ್ರದ ಶಾಸಕನಾಗಿ 2 ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯವಾಗಿದೆ. ಕೆಥೋಲಿಕ್ ಸಮುದಾಯ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಿರುವುದು ಶ್ಲಾಘನಾರ್ಹ ಸಂಗತಿಯಾಗಿದೆ. 10 ವರ್ಷಗಳ ಕನಸಿನ ಯೋಜನೆಯಾದ ಪಾಲನಾ ಕೇಂದ್ರದ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಸೇವೆ ಸಮುದಾಯದ ಮೂಲಕ ಲಭಿಸಲಿ ಎಂದು ಶುಭ ಹಾರೈಸಿದರು. ಈ ವೇಳೆ ಪಾಲನಾ ಕೇಂದ್ರಕ್ಕೆ ಅಗತ್ಯವಾದ ಎಲ್ಲ ರೀತಿಯ ಸಹಕಾರ ಮತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಆಗಬೇಕಾದ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಪೂರೈಸಲು ಸಹಕಾರ ನೀಡಿದ ಶಾಸಕ ರಘುಪತಿ ಭಟ್ ಅವರನ್ನು ಉಡುಪಿ ಧರ್ಮಾಧ್ಯಕ್ಷರಾದ ಜೆರಾಲ್ಡ್ ಐಸಾಕ್ ಲೋಬೋ ಅವರು ಸನ್ಮಾನಿಸಿದರು. ಆಶೀರ್ವಚನ ಕಾರ್ಯಕ್ರಮದ ಬಳಿಕ ನಡೆದ ಸಭಾ ಕಾರ್ಯಕ್ರಮ ಅಧ್ಯಕ್ಷತೆಯಲ್ಲಿ ಬೆಂಗಳೂರು ಮಹಾಧರ್ಮಾಧ್ಯಕ್ಷ ಡಾಕ್ಟರ್ ಪೀಟರ್ ಮಚಾದೋ ವಹಿಸಿದರು. म्युनिसिपालिटी वार्ड असो श्री बालकृष्ण शेट्टी नंबर शासक श्री रघुपति भट नवीन परे मागिया देव परे करमणिया ताळ्यांचो आवाज दिव्या मोगाचे नाव Cittadini varinos spedite Italiano, ma ne sto Jimmy Camillo da Put Machaira Deluso. Samla Sor Ezak आणि धर्म बहिणी आणि मनाच्या सैरानो आणि सोर याचा सन्मान करच्या कार्यालय लाभ असते पण तुर्तान करते समाधान माफ करायला आणि स्वतः जऱ्याने ते पण भाषण करते असलेले कुटुंबात बिग मंडळी ಸುಯೋಗ ಅಂತ ಹೇಳಿದ್ರೆ ಬಿಷಪ್ ಅವರು ಉಡುಪಿ ಪ್ರತ್ಯೇಕ ಬಿಷಪ್ ಆಗಿ ಅವರು ಅಧಿಕಾರವನ್ನು ಸ್ವೀಕಾರ ಮಾಡುವಾಗಲೂ ನಾನು ಶಾಸಕನಾಗಿ ಮಿಲಾಗ್ರಿಸ್ ಚರ್ಚಿಗೆ ಬರುವಂಥ ಸಂದರ್ಭದಲ್ಲಿ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಶಾಸಕನಾಗಿದ್ದೆ. ಇವತ್ತು ಅಧಿಕೃತವಾದಂಥ ನಿವಾಸ ಒಂದು ಉದ್ಘಾಟನೆ ಆಗುವಂಥ ಸಂದರ್ಭದಲ್ಲಿ ಶಾಸಕನಾಗುವಂಥ ಒಂದು ಸುಯೋಗ ಸಿಕ್ಕಿದೆ. ಹಾಗಾಗಿ ಮತ್ತು ಅವರ ನಿರಂತರ ಮಾರ್ಗದರ್ಶನ ಆಶೀರ್ವಾದ ನನಗೆ ನಿರಂತರವಾಗಿ ಸಿಗ್ತಾ ಇದೆ. ವಿಶೇಷವಾಗಿ ಈ ಒಂದು ಬಿಷಪ್ ಹೌಸಿಂದ ಪ್ರಾಯಶಃ ಸಾಕಷ್ಟು ನಮ್ಮ ಜಿಲ್ಲೆಯ ವ್ಯಾಪ್ತಿಯ ಕೇಂದ್ರಗಳಿಗೆ ಸಾಕಷ್ಟು ಸೇವೆ ಮತ್ತು ಸಾಕಷ್ಟು ಸಂಸ್ಥೆಗಳನ್ನು ನಡೆಸುವಂಥ ಒಂದು ಅವಕಾಶಗಳು ಪ್ರಾಯಶಃ ಈ ಪ್ರದೇಶದಿಂದ ನಡೀಲಿಕ್ಕಿದೆ. ಐಸಾಕ್ ಲೋಬೋ ಅವರು ಅರ್ಧ ಅಕ್ಷರದಲ್ಲಿ ನಾನು ಮುಗಿಸ್ಲಿಕ್ಕೆ ಆಗೋದಿಲ್ಲ.